ఏ వారజా అంది పొరలాగిపోతాడు ಬೊಳಿಯರಿಂದ ನೋಡಿ ಫ್ರೆಂಡ್ಸ್, ಇವತ್ತಿನ ನಮ್ಮ ಫಸ್ಟ್ ಸೀನೆ ಇದು. ಅಗಿಪೋತಾನ ಎಂಚಕತೆ ಕಂಜಿದ ಮುಸುಂಟು ಸುಯಾರಾಪ್ರಿ ಪೊರ್ಲು ಚಂಡಿ ಬಂಜಿ ಪುಡ್ಕೇನ ಆತನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ನನ್ನ ಕತೆ ನೋಡಿದ್ರಲ್ಲ, ಬೆಳಿಗ್ಗೆ ಫುಲ್ ಮೂಡ್ ಆಫ್. ಇವಳು ಕರಿತಾ ಇದ್ಲಾಯ್ತಾ ನಮ್ಮ ವೃದ್ಧಿ, ಯಾಕೆ ಅಂತ ಎಣಿಸಿದೆ. ಮೋಸ್ಟ್ಲಿ ನಿನ್ನೆ ಬೇಗ ಹಾಲೆಲ್ಲ ಕರೆದಾಗಿದೆಲ್ಲ, ಹಾಗೇನಾದರೂ ಇರ್ಬೋದು ಅಂತ ಎಣಿಸಿದೆ. ಮತ್ತೆ ಬಂದು ನೋಡ್ತಾನೆ, ಇಲ್ಲಿ ವಾರಿಜ ಮೇಯ್ತಾ ಇದ್ದಾಳೆ. ಕೆಚ್ಚಲಿಗೆ ಕೈ ಹಾಕಿದ್ರೆ ಒಂದು ಬೊಟ್ಟ ಸಹ ಹಾಲಿಲ್ಲ. ಚಂದ ಮಾಡಿ ಕರುವಿಗೆ ಕುಡಿಸಿ ಅವಳ ಕೆಲಸಕ್ಕೆ ಹೊರಟಿದ್ದಾಳೀಗ. ಅವಸ್ಥೆ ಹೇಳಿದರೆ ಒಂದು ಚೊಂಬು ಸಹ ಹಾಲಿಲ್ಲ ಹೇಳಿದರೆ ಎಂತ ಮಾಡುದು ಹೇಳಿ. ಇಷ್ಟು ಹಸುಗಳನ್ನೆಲ್ಲ ಸಾಕಿಕೊಂಡು ಮಂಡೆ ವಿಷ ಆಗ್ತದೆ. ಈಗ ಗಂಡ ಸಾರಿ ಬೈಲಿಕ್ಕುಂಟು ನನಗೆ. ಅವನ ಹೊಟ್ಟೆ ನೋಡಿ, ನೋಡಿ ಹೇಗೆ ಆಗಿದ್ದಾನೆ ಅಂತ, ಡುಮ್ಮಣ್ಣನಾಗೆ ಆಗಿದ್ದಾನೆ. ಹಾಗೆಲ್ಲ ಕತೆ ಇವತ್ತು ನೋಡಿ. ಇಷ್ಟೇ ಹಾಲು. ಇವಳು ಇಷ್ಟು ದೊಡ್ಡ ದನ ಅಲ್ಲ ಈ ವೃದ್ಧಿ. ಇವಳಿಗೆ ನೋಡಿ ಇಷ್ಟೇ ಹಾಲು ಸಿಗೋದು, 1 ಲೀಟರ್ ಹಾಲು. ಈಗಂತೂ ಹಠ ಮಾಡ್ತಾಳೆ ಹಾಲು ಕೊಡುವುದಿಲ್ಲ ಅಂತ. ಸೊ ಫ್ರೆಂಡ್ಸ್, ಇವತ್ತೊಂದು ನನ್ನ ಹೊಸ ಟಾಸ್ಕ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ನನ್ನ ಕೈಯಾರೆ ನಾನು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ನನ್ನ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಮತ್ತೊಮ್ಮೆ ಇಲ್ಲಿ ಕಿಚನ್ ಗಾರ್ಡನಿಂಗ್ ಮಾಡಬೇಕು ಅಂತ ಹೊರಟಿದ್ದೇನೆ. ನೋಡುವ ಏನೆಲ್ಲ ಆಗ್ತದೆ. ಅಂದರೆ ಕೆಲವು ಗಿಡಗಳೆಲ್ಲ ಉಳಿದಿದೆಯಲ್ಲ, ಅದರ ಮೇಲೆಲ್ಲ ಹುಲ್ಲು ಬಂದು ಅದಕ್ಕೆ ಮೇಲೆ ಬರಲಿಕ್ಕೆ ಆಗೋದಿಲ್ಲ, ಬೆಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೀಗ ಹುಲ್ಲು ಮತ್ತು ನಾಚಿಗೆ ಮುಳ್ಳು ಒಂದು ಬಂದಿದೆ. ಅಷ್ಟಿಷ್ಟಲ್ಲ, ಕೆಲಸದವ ತೆಗಿತಾನೆ ಅಂತ ಇವತ್ತು ಹೇಳ್ಬೋದು, ನಾಳೆ ಹೇಳ್ಬೋದು ಹೇಳಿ ನಾನು ಕಾದು ಕೂತ್ಕೊಂಡದ್ದೇ ಬಂತು. ಅವನಿಗೆ ಒಂದು ದಿವಸ ಸಹ ಪುರ್ಸೊತ್ತಾಗೋದಿಲ್ಲ. ಹಾಗೆ ಈಗ ನಾನೇ ಹೊರಟಿದ್ದೇನೆ. ಒಂದು ಡಿಸೈಡ್ ಮಾಡಿದ್ದೇನೆ, ಬೆಳಿಗ್ಗೆ ಮತ್ತು ಸಂಜೆ ಬಂದು ಇಲ್ಲಿ ಸ್ವಲ್ಪ ಕೆಲಸ ಮಾಡಿ ಹೋಗುವ ಅಂತ ಹೇಳಿ. ಎಷ್ಟು ಚಂದದು ಇದು ಸಿಹಿ ಗುಂಬಳ ಉಂಟಲ್ಲ, ಎಂತ ಕೆಂಬುಡೆ ಹೇಳ್ತಾರ, ಅದರ ಬಳ್ಳಿ ನೋಡಿ ಒಳ್ಳೆ ಬಂದಿತ್ತಾಯ್ತು. ಅದು ಅಲ್ಲಿಗೆ ಇದಾಯಿತು, ಒಂದು ಎಂತ ಹೇಳೋದು ಗ್ರೋತ್ ಇಲ್ಲದ ಇದ್ರ ಹಾಗೆ ಅದನ್ನೆಲ್ಲ ಈಗ ಸರಿ ಮಾಡಬೇಕು. ಅದರ ಸುತ್ತ ಎಲ್ಲ ಮಣ್ಣು ಇದೆಲ್ಲ ಬಲ್ಲೆ ಎಲ್ಲ ಬಿಡಿಸಿ ಅದಕ್ಕೆ ಮಣ್ಣೆಲ್ಲ ಹಾಕಿ, ಸ್ವಲ್ಪ ಮಣ್ಣೆಲ್ಲ ಕಡಿಮೆ ಇರಬೇಕು. ಮತ್ತು ಈ ಜಾಗ ಎಲ್ಲ ಉಂಟಲ್ಲ, ನಾವು ಮಣ್ಣು ಬೇರೆ ಕಡೆಯಿಂದ ತಂದು ಹಾಕಿದ್ದು ಮಣ್ಣು ಸಹ ಅಷ್ಟು ಒಳ್ಳೆ ಸತ್ವ ಇಲ್ಲ. ಹಾಗೆ ಮಣ್ಣಿಗೆ ಮರುಜೀವ ಕೊಟ್ಟು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಒಂದು ಒಳ್ಳೆ ಭೂಮಿ ಮಾಡಬೇಕು ಅಂತ ಇದ್ದೇನೆ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮದೊಂದು ಆಶೀರ್ವಾದ ಮತ್ತು ಶುಭ ಹಾರೈಕೆ ಇರಲಿ ಆಯಿತಾ. ಏನೆಲ್ಲ ನಂದು ಆ್ಯಕ್ಚುಲಿ ಇದು ಉಂಟಲ್ಲ, ಪ್ರತಿ ವರ್ಷ ಮಾಡುವಂತಹ ಪ್ರಯತ್ನ. ನಾವು ಬಂದ ಫಸ್ಟ್ ವರ್ಷ ನಾನು ಒಳ್ಳೆ ಕಿಚನ್ ಗಾರ್ಡನ್ ಮಾಡಿದ್ದೆ. ಎಷ್ಟು ತರಕಾರಿ ಇತ್ತು ನನಗೆ. ದಿವಸಕ್ಕೆ ಒಂದು 5-6 ಬಗೆದು ತರಕಾರಿ ಸಿಗ್ತಾಯಿತ್ತು. ಹಸಿಮೆಣಸಿನಿಂದ ಹಿಡಿದು ಟೊಮೆಟೊವರೆಗೆ ಸಹ ಡೈಲಿ ಯೂಸ್ ಇದ್ದು. ಅದರ ನಂತರ ನನಗೆ ಆಗಲಿಲ್ಲ. ನೀವು ಆಗ ಫಸ್ಟ್ ಸೀನ್ ನೋಡಿದ್ರಲ್ಲ, ವಾರಿಜ ಇದ್ದಲ್ಲಿ ಬೆಲ್ಲ ಬೇಲಿ ಹಾಗೆ ಕಟ್ಟಿದೆ. ಅದು ಸಹ ನಾನಲ್ಲಿ ಕಿಚನ್ ಗಾರ್ಡನ್ ಮಾಡಬೇಕು ಅಂತ ಮಾಡಿದ್ದು. ಅಲ್ಲಿ ಸಹ ಬರ್ಕತ್ತೇ ಆಗಲಿಲ್ಲ ನನಗೆ. ಈ ವರ್ಷ ನಾನೀಗ ಮನೆ ಎದುರುಗಡೆ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನೋಡಬೇಕು ಏನೆಲ್ಲ ಆಗ್ತದೆ ಅಂತ. ನನ್ನ ಪ್ರಯತ್ನಕ್ಕೆ ದೇವರು ಸ್ವಲ್ಪ ಆದರೂ ಇದು ಒಳ್ಳೆ ಮನಸ್ಸು ಮಾಡ್ತಾರಾ ಅಂತ ಹೇಳಿ ನೋಡುವ. ಇಲ್ಲಿ ನೋಡಿ, ಒಂದು ಮೆಣಸಿನ ಗಿಡ ಫುಲ್ ಹುಲ್ಲಲ್ಲಿ ಮುಚ್ಚಿ ಹೋಗಿದೆ. ಇದನ್ನು ನಾನು ಚಂದ ಮಾಡ್ತಿದ್ರೆ ಮೊನ್ನೆ ಒಳ್ಳೆ ಮೆಣಸೆಲ್ಲ ಆಗ್ತಿತ್ತಲ್ಲ ಇದರಲ್ಲಿ. ನೋಡಿ ಪಾಪ, ಸಾಯ್ಬೇಕಾ ಬದುಕಬೇಕಾ ಅಂತ ಉಂಟು ಜೀವ. ಎಂಥದ್ದೊಂದು ಅವಸ್ಥೆ ಅಂತ ಹೇಳ್ತಾರೆ, ಆ ಅವಸ್ಥೆಯಲ್ಲಿ ಉಂಟು, ಜೀವನ್ ಮರಣ ಅವಸ್ಥೆಯಲ್ಲಿ. ಇವರೆಲ್ಲ ಬರ್ತಾರೆ ನೋಡಿ ಮೇಯ್ಲಿಕ್ಕೆ. ಎಂತ ಮೇಯ್ತಾರೆ ಗೊತ್ತಿಲ್ಲ. ನನ್ನ ಹೂವಿನ ಗಿಡ, ದಾಸವಾಳದ ಗಿಡ, ಇದನ್ನೇ ಮೇಯುವುದು ಬಂದು ಮಾಡುದು ನೋಡಿ ಅವಳಲ್ಲಿ. ಇಲ್ಲಿ ನೋಡಿ ಈಗ ಎಷ್ಟು ಚಂದ ಹುಲ್ಲು ಉಂಟು ನೋಡಿ. ಓ ಮರದಲ್ಲಿ ನವಿಲು ನೋಡಿ ಇಲ್ಲಿ ಮೇಯುದು. ನನ್ನ ಅಲಸಂಡೆದು ಒಂದೇ ಒಂದು ಎಲೆ ಇಲ್ಲ. ಈಗ ಪುನಃ ಇಲ್ಲಿ ನನಗೆ ನೋಡಿ, ಇಲ್ಲೆಲ್ಲ ಗಿಡ ಅಗಡಿ ತೆಗೆದಿದ್ದಾರೆ. ಇಲ್ಲಿ ಎಲ್ಲ ಇನ್ನು ಬೀಜ ಹಾಕಬೇಕು ಪುನಃ. ಇನ್ನು ಬಿಡುವುದಿಲ್ಲ ಸ್ವಲ್ಪ ಸಮಯ ಇವರನ್ನು.
ಗಿಡದಲ್ಲಿ ಒಣಗಿದ ಒಂದು ಹಲಸಣ್ಣೆ ಕೂಡ ಸಿಕ್ಕಿದೆ ಈಗ. ಅದರ ಬೀಜವನ್ನು ಇಲ್ಲಿ ಸ್ವಲ್ಪ ಜಾಗ ಉಳಿದುಂಟಲ್ಲ ಇದರಲ್ಲಿ ಹಾಕಿ ಬಿಡ್ತೇನೆ. ನೋಡುವ ಮೊಳಕೆ ಬಂದರೆ ಬರಲಿ. ನೋಡಿ ಇಲ್ಲಿ ಸಣ್ಣ ಒಂದು ಮುಳ್ಳು ಸೌತೆ ಗಿಡ ಉಂಟು. ಪಾಪ ಎಷ್ಟು ಕಷ್ಟದಲ್ಲಿ ಇದರಲ್ಲಿ ಹೂವಾಗಿದೆ ನೋಡಿ. ಅದನ್ನೊಂದು ಹಾಗೆ ಫ್ರೆಂಡ್ಸ್, ಇದರದ್ದು ಬುಡ ಎಲ್ಲ ಸರಿ ಮಾಡಿ, ಯಾವುದೆಲ್ಲ ಜೀವ ಇತ್ತು ತರಕಾರಿಗಳು ಅದರದ್ದು ಬುಡ ಎಲ್ಲ ಸರಿ ಮಾಡಿ ಸ್ವಲ್ಪ ಗೊಬ್ಬರದ ಹುಡಿ ಎಲ್ಲ ಹಾಕಿ ಈಗ ನೀರು ಹಾಕ್ತಾ ಇದ್ದೇನೆ. ಇನ್ನು ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಇದಕ್ಕೆ ನೀರು ಹಾಕಿ ಇದನ್ನು ಪೋಷಿಸಬೇಕು. ಮತ್ತೆ ನೋಡುವ ಹೇಗೆ ಗ್ರೋತ್ ಆಗ್ತದೆ ಅಂತ. ಬೆಳಿಗ್ಗೆಯಲ್ಲಿ ಹಕ್ಕಿಗಳ ಸೌಂಡಿಗೆ ಉಂಟಲ್ಲ ತುಂಬ ಖುಷಿ ಆಗ್ತದೆ ಕೆಲಸ ಮಾಡಲಿಕ್ಕೆ ಸಹ. ಒಂದು 8 ಗಂಟೆವರೆಗೆ ಎಲ್ಲ ಇಲ್ಲಿ ಬಿಸಿಲು ಅಷ್ಟು ಬೇಗ ಬರೋದಿಲ್ಲ ಅಲ್ಲ. ನೋಡುವ ಇದು ಬೆಂಡೆಕಾಯಿದು ಗಿಡ. ಇದರ ಗ್ರೋತ್ ಹೇಗೆ ಬರ್ತದೆ ನೋಡುವ. ಇದು ನೋಡಿ ಪಾಲಕ್ ಅಂತೆ, ಪಾಲಕ್. ಇಲ್ಲಿ ಕಾಣ್ತದಲ್ಲ, ಇದು ಪಾಲಕ್. ಇದು ಹೇಗೆ ಬರ್ತದೆ ನೋಡು, ನೀರೆಲ್ಲ ಹಾಕಿ ನೋಡಿ ಅವಸ್ಥೆ. ಕಿಟ್ಟು ಇನ್ನ ಜೋಕ್ರು ಹೋದ್ರೆ ಮಾರೈತಿ ಮೂಳು ಬತ್ತಿ ಕತ್ತೊಂಡಟ ಜಾಯ್ತಾ ಅವಸ್ಥೆ ಇಂಚಿನ. ಇನ್ನು ಕಿಟ್ಟು ಅವಳು ಗಂಟೆ ಬರ್ತದೆ ಸೂಲ ಪೋ ಸೂಲ ಕಿಟ್ಟು ಲಕ್ಕ. ಇದು ನೋಡಿ ಬಾಳೆಹಣ್ಣಿದು ಪಾಯಸ ರೆಡಿ ಆಗ್ತಾ ಉಂಟು. ನನ್ನ ಮಗಳಿಗೆ ಲಾಸ್ಟ್ ಟೈಮ್ ನಾನು ಮಾಡಿದ್ದು ಸಿಗಲಿಲ್ಲಲ್ಲ, ಹಾಗೆ ಇವತ್ತು ಅವಳದೊಂದು ಬೇಡಿಕೆ. ಅವಳಿಗೆ ಭಾರಿ ಇಷ್ಟ ಸಹ. ಇದು ಬಾಳೆಹಣ್ಣಲ್ಲ, ಆಯ್ತು ಅರೆಕಾಯಿ ಬಾಳೆಹಣ್ಣನ್ನು ಮಾಡಿದ್ದು, ಅದು ಹಣ್ಣೇ ಆಗಲಿಲ್ಲ ಅಂತ ನೋಡಿ. ಹಾಲೆಲ್ಲ ಹಾಕಿ ಆಯಿತು. ಇನ್ನೊಂದು ಗೇರು ಬೀಜ ಹಾಕಿ ಒಗ್ಗರಣೆ ಕೊಡುವ. ಈ ಸರ್ತಿ ಗೇರು ಬೀಜ ಉಂಟು. ಇವತ್ತು ಮತ್ತೆ ಗ್ರಹಣ ಸಲ್ಲ, ಸಂಜೆ 4 ಗಂಟೆ ನಂತರ ಎಂತ ತಿನ್ನಲಿಕ್ಕಿಲ್ಲ. ಅದರಲ್ಲಿ ಸಹ ನನಗೆ ಮತ್ತು ನನ್ನ ಮಗನ ನಕ್ಷತ್ರಕ್ಕೆ ಗ್ರಹಣ ಉಂಟು, ರಾಶಿಗೆ ಗ್ರಹಣ ಉಂಟಂತೆ. ಹಾಗೆ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕಾದ ಎಲ್ಲ. ಹಾಗೆ ಮಧ್ಯಾಹ್ನಕ್ಕೆ ಪಲಾವ್ ಮಾಡೋದು. ಇಲ್ಲಿ ಒಂದು ಕಡೆ ರಾಗಿ ಮಣ್ಣಿ ಆಗ್ತಾ ಉಂಟು ಬಂಟಿಗೆ, ಆ ಕಡೆ ನೀರು ದೋಸೆ, ಇಲ್ಲಿ ಪಾಯಸ ರೆಡಿಯಾಗಿದೆ, ಇಲ್ಲಿ ಗ್ರೀನ್ ಚಟ್ನಿ ರೆಡಿಯಾಗಿದೆ, ಇಲ್ಲೊಂದು ಚಹಾ ಮಾಡಲಿಕ್ಕೆ ಉಂಟು. ಫ್ರೆಂಡ್ಸ್, ಇವತ್ತು ನಾವು ಪಲಾವ್ ಅಂತ ಹೇಳಿ ಅದು ಕ್ಯಾನ್ಸಲ್ ಆಯಿತು. ನಮ್ಮದು ನೂಡಲ್ಸ್, ಚಿಲ್ಲಿ ಗಾರ್ಲಿಕ್ ನೂಡಲ್ಸ್ ಮಾಡೋದು ಇವತ್ತು ಮಗಳ ರೆಸಿಪಿ. ಹಾಗೆ ಪಲಾವ್ ಕ್ಯಾನ್ಸಲ್ ಮಾಡಿದ್ವಿ, ಬೇಡ. ಚಿಲ್ಲಿ ಗಾರ್ಲಿಕ್ ನೂಡಲ್ಸ್ ನೋಡಿ ಸವಿಯಲು ಸಿದ್ಧವಾಗಿದೆ ಇವತ್ತಿನ ಮಧ್ಯಾಹ್ನದ ಫುಡ್ಡು ನಮ್ಮದು. ನೋಡಿ ಇವನದು ಶೂಸ್ ಅಂತ, ಇದು ಅಮೆಝಾನಿಂದ ತರಿಸಿದ್ದೇನು. 1500 ಇದು 500ಗೆ ಸಿಕ್ಕಿದೆ ಡಿಸ್ಕೌಂಟ್, ಫೆಸ್ಟಿವಲ್ ಡಿಸ್ಕೌಂಟ್ ಅಂತ ಹೇಳಿ ತರಿಸಿದ್ದಾನೆ. ಅದನ್ನು ಹಾಕಿಕೊಂಡು ಆಚೆ ಈಚೆ ಹೋಗ್ತಾ ಇದ್ದ. ಸಣ್ಣ ಮಕ್ಕಳಾಗಿ ನನ್ನ ಮಕ್ಕಳಿಗೆ ಚಪ್ಪಲ್ ಬಂದಾಗಿಲ್ಲ, ಯಾವಾಗೊಮ್ಮೆ ಹಾಕ್ತೇನೆ ಅಂತ ಇರ್ತದಲ್ಲ ಹಾಗೆ. ನಿಂಗೆ ಇನ್ನು ಸ್ವಲ್ಪವೇ ದಿವಸ ಇರೋದು ಧಾರವಾಡ ಕಾಲೇಜಿಗೆ ಜಾಯಿನ್ ಆಗಲಿಕ್ಕೆ. ಈಗ ಒಮ್ಮೆ ಮನೆ ಬಿಟ್ಟಿಯಲ್ಲ ಯಾವಾಗ ಹೋಗ್ಲಿಲ್ಲ ಅಂತವ ನೋಡಿ. ಈಗ ಭಾಷೆ ದೇಸಿದ್ದ ತೊಟ್ಟೆಡು ಬಾರ್ತು ಜೀಡು ಬಾರ್ತು ಬಲಿತೆ ಹೊಸ ಶರ್ಟ್ ತೊಟ್ಟಗೋ ಇದು ಇಂಜೋಪೆ ಎಂಚಿನ ಒಂಜಿನ ಅಣ್ಣಲ್ಲ ಜೋಕಾಟಿಗೆ ಬಿಡ್ತ್ರಿ ಮಾರ. ಹಿಂಗೆ ಈಗ ಟೇಬಲ್ ಕ್ಲಾತ್ ಎಲ್ಲ ಬೋತ್ರಿ ವಾಸನೆ ಪ್ರಿಯ ನಾವು ಎಂಚಿನ ಒಂಜಿ ಅಂತ. ಈಗೂ ಇತ್ತುಂಟ ನಾ ಪರವಾಗಿಲ್ಲ, ಚೂರು ಕಾನ್ಫಿಡೆನ್ಸ್ ಜಾಸ್ತಿ ಫ್ರೆಂಡ್ಸ್ ಹಾಕೋಣ ಅಂಚೆ ಇರ್ತಾವಲ್ಲ ಕಾನ್ಫಿಡೆನ್ಸ್ ಅದು ಇಲ್ಲ ಇರುತ್ತ ಎಂಚೆ ಅಂತವೆ. ಈಗ ಇನ್ನು ಕುರ್ತೆಲ್ ವ್ಲಾಗರ್ ಎಂತ ಅಮ್ಮ ಡಿಸ್ಲೈಕ್ ಇನ್ನು ಹೆಂಗೆ ಬೇತೆ ವ್ಲಾಗ್ ಇತ್ತಿ ಜಾಲ್ ಇದ್ದಿ ಕಂಟೆಂಟ್ ಇದು ಬಿಡ ಬೇತ ಟ್ರಾಲ್ ಬಿಡತಿ. ನೋಡಿ ಇಲ್ಲಿ ಸಿದ್ಧಾರ್ಥ ಗಂಟು ಮೂಟೆ ಕಟ್ಟಿಕೊಂಡು ರೆಡಿ ಆಗಿದ್ದಾನೆ. ಅವನಿಗೆ 2 ದಿವಸ ಆಯ್ತದೆ ನಿದ್ದೆ ಇಲ್ಲದೆ. ಯಾವಾಗೊಮ್ಮೆ ಹೋಗ್ತದೆ, ಯಾವಾಗ ಅಲ್ಲಿ ಹೋದ ನಂತರ ಈಗ ನೆನಪಾಗ್ಲಿಕ್ಕೆ ಉಂಟು ಮನೆಯದ್ದು. ಈಗ ಸಂಜೆ ಹೊತ್ತು ನಾನು ಹಟ್ಟಿದ ಕೆಲಸ ಎಲ್ಲ ಆಗಿ ಮತ್ತೆ ಬಂದಿದ್ದೇನೆ ಇಲ್ಲಿ ಎಲ್ಲ ಕ್ಲೀನಿಂಗ್ ಮಾಡುವಂತ. ನಿಮಗೆ ನಮ್ಮ ಅಂಗಡದಲ್ಲಿ ನೋಡುವಾಗ ಸಾಧಾರಣ ವಿಡಿಯೋದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಎಲ್ಲ ಅಲ್ಲಿ ಬಲ್ಲೆ ಎಲ್ಲ ಬಂದುಕೊಂಡು. ಆ್ಯಕ್ಚುಲಿ ನಿಮಗೆಲ್ಲ ಅನಿಸ್ಬೋದು ಇಷ್ಟು ಚಂದ ಜಾಗ ಎಲ್ಲ ಉಂಟು, ಇವ್ರು ಯಾಕೆ ಏನು ಹೂವಿನ ಗಿಡ ಎಲ್ಲ ಮಾಡಲಿಲ್ಲ ಅಂತ.
ಮಾಡಲಿಲ್ಲ. ಇಷ್ಟೇ ನಮ್ಮ ಹಸುಗಳನ್ನು ಬಿಡುವ ಒಂದು ಭರಾಟೆಯಲ್ಲಿ ಹೂವಿನ ಗಿಡ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಕಾಂಪೌಂಡಿದ್ದು ಸೈಡಿಗೆ ದಾಸವಾಳದ ಗಿಡ ಮಾತ್ರ ಹಾಕಿದ್ದು. ಅದರ ನಂತರ ಎಂಥ ಗಿಡ ಹಾಕಿದರೆ ಸಹ ಇವರ ಕೈಯಲ್ಲಿ ಇದೇ ಆಗಲಿಲ್ಲ. ತುಂಬ ಇಲ್ಲಿ ಎಲ್ಲ ಉಂಟಲ್ಲ ಚಟ್ಟಿಯಲ್ಲಿ ಹಾಕಿ ಫುಲ್ ಗಿಡ ನೆಟ್ಟಿದೆ. ಅದರ ಮೇಲೆಯೇ ಹೋಗಿ ಅದನ್ನೆಲ್ಲ ಒಡೆದು ಹಾಕಿದ್ರು. ಮತ್ತು ಕ್ರೋಟನ್ ಗಿಡಗಳನ್ನೆಲ್ಲ ತಿಂದು ಹಾಕಿದ್ರು. ಹಾಗೆ ಎಲ್ಲ ಕೊಂಡೋಗಿ ಆ ಕಡೆ ರಾಶಿ ಹಾಕಿ ಬಿಟ್ಟಿದ್ದೇನೆ. ಅದು ನನಗೆ ಅವರನ್ನು ಬಿಡದೇ ಇದ್ದರೆ ಮನಸ್ಸಿಗೆ ಒಂದು ಇದುವೇ ಆಗುದಿಲ್ಲ. ಮತ್ತು ಕೆಲಸದವ ಇಲ್ಲದಿರುವಾಗ ಎಲ್ಲ ಬಿಡಬೇಕಾಗ್ತದೆ, ಹುಲ್ಲು ಕಡಿಮೆ ಆಗುವಾಗೆಲ್ಲ. ಹಾಗೆಲ್ಲ ಆಗಿ ಇಲ್ಲಿ ಹುಲ್ಲೆಲ್ಲ ಅವರೇ ತಿಂತಾರೆ ಅಂತ ಎಣಿಸಿ ಬಿಟ್ಟದ್ದು. ನೋಡಿದರೆ ಹುಲ್ಲೆಲ್ಲ ಹಾಗೆ ಇರ್ತದೆ, ಮುಳ್ಳು ಸಹ ಎಲ್ಲ ಹಾಗೆ. ಆಚೆಗೆ ಮುಳ್ಳು ನಿಜವಾಗಿ ಹಸುಗಳಿಗೆ ಇಷ್ಟ ಅಂತೆ, ಬಟ್ ಇಲ್ಲಿ ಮುಟ್ಟುದೇ ಇಲ್ಲ ಅವರು. ಮತ್ತೆ ಅಂತ ಹೇಳಿದರೆ ನನ್ನ ದಾಸವಾಳದ ಗಿಡ ಸಣ್ಣ ಸಣ್ಣದು ಇರ್ತದಲ್ಲ, ಅಂಥದನ್ನೇ ತಿನ್ನುದು. ಅದರಲ್ಲಿ ಎಲ್ಲ ಹೂವಾಗಲಿಕ್ಕೆ ಬಿಡುದು. ತುಂಬ ಕಲರ್ ಇದೆಲ್ಲ ಉಂಟಿಲ್ಲಿ. ಬಿಳಿ ಉಂಟು, ಹಳದಿ ಉಂಟು, ಆರೆಂಜ್ ಕಲರ್ ಉಂಟು, ಪಿಂಕ್ ಉಂಟು. ದೊಡ್ಡದ ಗಿಡ ಮಾತ್ರ ಬಾಕಿ ಆದದ್ದು ಹೂವು ಅದರಲ್ಲಿ ಒಂದು ಸಿಗ್ತದೆ ನಮಗೆ. ಮತ್ತು ಈ ಮಲ್ಲಿಗೆ ಗಿಡ ಎಲ್ಲ ಇದ್ದರೆ ಅದನ್ನೆಲ್ಲ ಖಾಲಿ ಮಾಡ್ತಾರೆ. ಹಾಗೆ ಇಲ್ಲಿ ಎಲ್ಲ ನೋಡಿ ಎಷ್ಟು ಬಲ್ಲೆ ಉಂಟು, ಅದನ್ನೆಲ್ಲ ಮುಟ್ಟುವುದಿಲ್ಲ ಅಂತ. ಹಾಗೆ ಈಗ ಅದನ್ನೇ ಕೂತ್ಕೊಂಡು ನಾನು ಕ್ಲೀನ್ ಮಾಡೋದು. ಇನ್ನು ಇಲ್ಲಿ ಅಡಿಕೆ ಎಲ್ಲ ಹಾಕಲಿಕ್ಕೆ ಇದೆಲ್ಲ ನೋಡಿ ಹೊರಗೆ ಬಂದಿದೆಲ್ಲ ಇಂಟರ್ಲಾಕ್ ಮೇಲೆ. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಇಷ್ಟು ಜಾಗದಲ್ಲಿ ಒಮ್ಮೆ ಅಡಿಕೆ ಹಾಕಬೇಕಾಗ್ತದೆ ನಾವು, ಅಡಿಕೆ ಕೊಯ್ಲಿನ ಸಮಯದಲ್ಲಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ಗುಡ್ ನೈಟ್.